ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ ಮತ್ತು ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು. ಎಸ್ ವೀಕ್ಷಕರೇ, ಸೊ ಮಧ್ಯಾಹ್ನ ಹೊತ್ತಾಗಿರಲಿ, ಸಂಜೆ ಹೊತ್ತಾಗಿರಲಿ, ಬೆಳಿಗ್ಗೆ ಹೊತ್ತಾಗಿರಲಿ, ಯಾವುದೇ ಟೈಮಲ್ಲಿ ಆಗಿರಲಿ, ಸೊ ಹೊಟ್ಟೆ ಯಾವಾಗಲೂ ತಣ್ಣಗಿದ್ದು ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಖುಷಿಯಾಗಿ ಇದ್ದರೆ ಆ ಇಡೀ ದಿವಸ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿರೋಂಥ ಅಡುಗೆ ರೆಡಿ ಆಗಬೇಕಾದ್ರೆ ಅಡುಗೆ ಮನೆಯಲ್ಲಿ ಏನಾದರೂ ತಯಾರಾಗ್ತಾ ಇರಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಏನಾದರೂ ಸ್ಪೆಷಲ್ ಆಗಿ ರೆಡಿ ಆಗುತ್ತೆ. ಆ್ಯಂಡ್ ಇವತ್ತು ಸ್ಪೆಷಲ್ ಆದಂಥ ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ಮಹಾದೇವಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಿಂದ ಬರ್ತಾ ಇರೋದು ನೀವು? ಬೈಲಹೊಂಗಲದವರು. ಇಲ್ಲೇ ಇದ್ದೇವೆ ಸುರತ್ಕಲ್ಲಲ್ಲಿ. ಓಕೆ, ಇರೋದು ಮಾತ್ರ ಉತ್ತರ ಕರ್ನಾಟಕ, ಬೈಲಹೊಂಗಲ. ಓಕೆ, ಈಗ ಇರೋದು ನೀವು ಸುರತ್ಕಲ್ಲಲ್ಲಿ. ಓಕೆ, ಎಷ್ಟು ಸಮಯ ಆಯಿತು ಈ ಕಡೆಗೆ ನೀವು ಬಂದು? ನಾವು 25 ವರ್ಷ ಆಯಿತು. ಅಷ್ಟು ವರ್ಷ ಆಯಿತು. ಸೊ ಯಾವಾಗ ನಿಮ್ಮ ಊರಿಗೆ ನೀವು ಹೋಗ್ತಾ ಇರೋದು? ಅಂದರೆ ವರ್ಷಕ್ಕೊಮ್ಮೆ ಹೋಗ್ತೀರಾ? ವರ್ಷಕ್ಕೊಮ್ಮೆ ಹೋಗ್ತೇವೆ, ಮತ್ತೆ ಫಂಕ್ಷನ್ ಎಲ್ಲ ಇದ್ರೆ ಹೋಗ್ತೇವೆ. ಓಕೆ, ಇಲ್ಲಿದ್ರೆ ಇಲ್ಲೇ ಇರೋದು. ಇಲ್ಲೇ ಇರೋದು. ಸೊ ಹಾಗಿರುವಾಗ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ. ಆ್ಯಂಡ್ ಏನು ಅಡುಗೆ ಹೇಳ್ಕೊಡ್ತೀರಾ? ನಾವು ಶೇಂಗಾ ಹೋಳಿಗೆ ಮಾಡ್ತೇವೆ. ಶೇಂಗಾ ಹೋಳಿಗೆ, ಈ ನೆಲಗಡಲೆ ನೆಲಗಡಲೆ ಹೋಳಿಗೆ. ಇನ್ನೊಂದು ಅದು ಸೌತೆ ಬೀಜದ ಉಪ್ಪಿಟ್ಟು ಅಂತ ಹೇಳಿ ಮಾಡ್ತೇವೆ. ಸೌತೆ ಬೀಜದಲ್ಲಿ ಉಪ್ಪಿಟ್ಟು ಅಂದ್ರೆ ಅದು ಗೋಧಿ ಹಿಟ್ಟಿಂದ ಅದು ಮಾಡಿರ್ತೇವೆ ನಾವು. ಓಕೆ, ಅದು ಉಪ್ಪಿಟ್ಟು ಮಾಡೋದು. ಬಟ್ ಎನಿಹಾವ್ ಎರಡು ಕೂಡ ಇಲ್ಲಿದ್ದ ರೆಸಿಪೀಸ್ ಅಥವಾ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ? ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಓ, ವೆರಿ ನೈಸ್. ಹಾಗಾದ್ರೆ ಎರಡು ರೆಸಿಪೀಸ್ಗಳು ಹೊಸದಾಗಿ ಕಲೀಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಲ್ವಾ? ಸೊ ನಮ್ಮ ಕಿಚನಿಗೆ ಹೋಗುವ, ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನಾವು ಮಾಡ್ತಾ ಇರೋದು ಶೇಂಗಾ ಬೀಜದ ಹೋಳಿಗೆ ಅಲ್ವಾ? ವೆರಿ ನೈಸ್. ಸೊ ಸ್ಟಾರ್ಟ್ ಮಾಡುವ ಮೇಡಮ್. ಇದು ಶೇಂಗಾ ಬೀಜ, ಮತ್ತೆ ಗೋಧಿ ಹಿಟ್ಟು, ಮೈದಾ, ಓಕೆ, ಮತ್ತೆ ಬೆಲ್ಲ, ಸ್ವಲ್ಪ ಹಾಲು, ಮತ್ತೆ ಇದು ಏಲಕ್ಕಿ ಲವಂಗದ ಪೌಡ್ರು, ಓಕೆ, ತುಪ್ಪ. ಎಸ್, ಸಿಂಪಲ್ ಆಗಿ ಎಲ್ಲವೂ ಮನೆಯಲ್ಲೇ ಇರುತ್ತೆ. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರದ್ದು ಇನ್ನೊಂದು ಪ್ರಾಡಕ್ಟ್ ಸನ್ ಪ್ರೀಮಿಯಂ ಗೋಧಿ ಹಿಟ್ಟು ಬೇರೆ ಇದೆ ಅಲ್ವಾ? ಎಸ್, ಓಕೆ. ಇದು ಸ್ವಲ್ಪ ಇದು ಕೊಡಿ, ಪ್ಯಾನ್ ಕೊಡಿ, ಸ್ವಲ್ಪ ಬಿಸಿ. ಓಕೆ, ಅದನ್ನು ಹುರ್ಕೊಳ್ಳಿಕ್ಕಿದೆಯಾ? ಓಕೆ, ಹೀಗೇನೆ ಹುರ್ಕೊಳ್ಳೋದು? ಹೀಗೆ ಹುರಿದು. ಓಕೆ, ಕೊಡಿ, ತಗೊಳ್ಳಿ. ಇದೆಲ್ಲ ಈ ಕಡೆ ನಮ್ಮ ಕಡೆ ಜಾಸ್ತಿ ಹೊಯ್ಗೆ ಮರಳಲ್ಲೆಲ್ಲ ಹುರ್ಕೊಳ್ತಾರೆ. ಹುರಿತಾರೆ. ಇದು ಅದು ಸ್ವಲ್ಪ ಹೀಗೆ ತಿನ್ಲಿಕ್ಕೆ ಮಾತ್ರ ಅಲ್ವಾ? ಹೀಗೇನೆ ತಿನ್ಲಿಕ್ಕೆ ಹುರಿತಾರೆ. ಓಕೆ, ಇದು ನಮ್ಮ ಕಡೆಗೆಲ್ಲ ಹೋಳಿಗೆ ಎಲ್ಲ ಮಾಡ್ತಾರೆ ಇದರಲ್ಲಿ. ಓಕೆ, ಇಲ್ಲೆಲ್ಲ ಕಾಯಿ ಹೋಳಿಗೆ ಸಿಗುತ್ತೆ, ಇಲ್ಲಿ ಕಾಯಿ ಹೋಳಿಗೆ, ಬೇರೆ ಬೇರೆ ಹೋಳಿಗೆಗಳೆಲ್ಲ ಸಿಗುತ್ತೆ. ಬಟ್ ಶೇಂಗಾದ ಹೋಳಿಗೆ ಇಷ್ಟ ತನಕ ನಾನು ಕೂಡ ಟೇಸ್ಟ್ ನೋಡಿಲ್ಲ. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಇದು. ಹೌದಾ? ಈ ಹಬ್ಬ ಎಲ್ಲ ಬಂದಾಗ ಇದು ಫೇಮಸ್ ಕಾಣಬೇಕು. ಮಾಡ್ತಾರೆ, ಒಂದೊಂದು ಹಬ್ಬಕ್ಕೆ ಒಂದೊಂದು ತರ ಮಾಡ್ತಾರೆ. ಇದು ಎಷ್ಟು ಫ್ರೈ ಆಗ್ಬೇಕಿದು? ಇದು ಸ್ವಲ್ಪ ಕೆಂಪಗೆ ಆಗ್ಬೇಕು. ಇದು ಚೆನ್ನಾಗಿ ಹುರಿದ್ರೆ ಓಕೆ, ಸ್ವಲ್ಪ 15 ದಿನ ಇಟ್ಕೊಂಡು ತಿಂದ್ರು ಸಹ ಏನಾಗಲ್ಲ. ಓಕೆ, ಹೋಳಿಗೆ ಇದು ಹುರಿದಿದೆ. ಆಯ್ತಾ? ಸೊ ಇದು ಆಲ್ಮೋಸ್ಟ್ ಫ್ರೈ ಆಯ್ತು ಹಾಗಾದ್ರೆ. ಸೊ ಗ್ಯಾಸ್ ಆಫ್ ಮಾಡುವನಾ? ಗ್ಯಾಸ್ ಆಫ್. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಇದನ್ನು ಇದು ಗ್ರೈಂಡ್ ಮಾಡಬೇಕು, ಸ್ವಲ್ಪ ಆರ್ಲಿ ಇದು. ಓಕೆ, ಸೊ ಅಷ್ಟರ ತನಕ ಇದು ಮಾಡ್ಕೊಳ್ಳೋಲ್ಲ. ಸರಿ, ಓಕೆ. ಗೋಧಿ ಹಿಟ್ಟು ಸ್ವಲ್ಪ ತಗೊಳ್ಳಿ. ಸೊ ಗೋಧಿ ಹಿಟ್ಟು ಬೇಕು, ಮೈದಾ ಹಿಟ್ಟು ಕೂಡ ಬೇಕು. ಓಕೆ, ಖಾಲಿ ಮೈದಾ ಆದರೆ ಇದು ಜಿಗುಟಾಗುತ್ತೆ. ಓಕೆ,
ಸೊ ಇದೊಂದು ಎಷ್ಟು ಹೋಳಿಗೆ ಆಗುತ್ತೆ ಈ ಪ್ರಮಾಣದಲ್ಲಿ? ಒಂದು ಚಿಕ್ಕದು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ದೊಡ್ಡದು ಮಾಡಿದ್ರೆ ಹಾಂ, ಒಂದು ಎರಡು ಸೊ ಸೈಜ್ ಮೇಲೆ ಡಿಪೆಂಡ್. ಸೈಜ್. ಓಕೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಹಾಂ, ಒಂದು ಚಿಟಿಕೆ. ಸ್ವಲ್ಪ ನೀರು ಕೊಡಿ. ನೀರು ಹಾಕೋದಾ? ಹಾಕ್ಲಿಯಾ? ಹಾಂ, ಸ್ವಲ್ಪ ಹಾಕಿ. ಸ್ವಲ್ಪ ಸಾಕು ಸಾಕು. ಇನ್ನು ಸ್ವಲ್ಪ ಹಾಕಿ. ಇದು ರೆಡಿ ಆಯಿತು ಹಿಟ್ಟು. ಸ್ವಲ್ಪ ಅದು ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡ್ಕೊಳ್ಳಿಯಾ? ಇದು ಹುಡಿ ಆಗಬೇಕಾ? ಸ್ವಲ್ಪ ತರಿ ಆಗಿರಲಿ. ತರಿ ಆಗಿರಲಿ. ಸೊ ಇದಕ್ಕೆ ಹಾಕ್ಕೊಳ್ತೇನೆ ನಾನು. ಹಾಂ, ಸಾಕು. ಸಾಕಲ್ಲ? ಸಾಕು. ಸೊ ಇದು ತರಿಯಾಗಿ ಹುಡಿ ಮಾಡ್ಕೊಳ್ಳೋದು. ಅದು ತರಿ ಆಗಿರ್ತದೆ. ಓಕೆ. ನೆಕ್ಸ್ಟ್ ಬೆಲ್ಲ ಸೇರಿಸ್ಬೇಕು. ಹ್ಞೂ. ಸೊ ಬೆಲ್ಲ ಕೂಡ ಅದು ಹುಡಿ ಆಗಿದೆಯಾ? ಇದು ಮನೆಯಲ್ಲೇ ಇದು ಮಾಡಿದ್ದೇನೆ ಅದು. ಓಕೆ. ಸೊ ಇದು ಅಂದರೆ ಹೂರಣ ಥರ? ಹೂರ್ಣ ಥರ ಮಾಡಬೇಕು. ಓಕೆ. ಸರಿ, ಎಲ್ಲ ಮಿಕ್ಸ್ ಮಾಡಬೇಕು. ಓಕೆ. ಮಿಕ್ಸ್ ಮಾಡಿದರೆ ಚೆನ್ನಾಗಿದೆ. ಸೊ ಇದನ್ನು ಹೀಗೇನೆ ಉಂಡೆ ಮಾಡಿ ಕೂಡ ತಿನ್ಬೋದಾ ಅಂತ ಅಲ್ವಾ? ಹಾಂ, ತಿನ್ಬೋದು. ಲಾಡು ಥರ ಆಗ್ತದೆ. ಹಾಂ ಹಾಂ ಹಾಂ. ಇದು ಏಲಕ್ಕಿ ಪೌಡರ್. ಏಲಕ್ಕಿ ಪೌಡರಾ? ಓಕೆ. ಇದು ರೆಡಿ ಆಯಿತು. ಸ್ವಲ್ಪ ಹಾಲು ಹಾಕ್ತೇನೆ, ಸ್ವಲ್ಪ ನುಣ್ಣಗೆ ಥರ ಆಗಲಿಕ್ಕೆ. ಓಕೆ. ಅಂದರೆ ಹಾಲು ಹಾಕೋದು ಸ್ವಲ್ಪ ಅದರ ಟೆಕ್ಸ್ಚರ್ ತೆಳುವಾಗಲಿ ಅಂತನಾ? ಸ್ವಲ್ಪ. ಓಕೆ. ಸೊ ಅದು ಹಿಟ್ಟಿನ ಜೊತೆ ಬ್ಲೆಂಡಿಂಗ್ ಆಗ ಸರಿ ಆಗುತ್ತೆ ಅಲ್ವಾ? ಓಕೆ. ಇದು ಉಳ್ಳಿ ಮಾಡಿ ಇಟ್ಕೊಂಡು ಹ್ಞೂ, ಹೋಳಿಗೆ ಮಾಡ್ತೇನೆ. ಸರಿ ಸರಿ. ಸ್ವಲ್ಪ ಪ್ಯಾನ್ ಕಾಯ್ಲಿಕ್ಕೆ ಇದೆ. ಪ್ಯಾನ್ ಇಡುವನಾ? ಹಾಂ, ಕಾಯ್ಲಿಕ್ಕೆ. ಸ್ವಲ್ಪ ಎಣ್ಣೆ ಹಾಕಿದ್ರಲ್ಲಿ. ಎಣ್ಣೆ ಹಾಕಿ. ಹಾಂ, ಎಣ್ಣೆ ಹಾಕಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಹಾಂ, ಸಾಕು. ಸ್ವಲ್ಪ. ಸೊ ಹೋಳಿಗೆಯಲ್ಲೇ ವಿಧ ವಿಧವಾದಂತಹ ಹೋಳಿಗೆ ಫ್ಲೇವರ್ ಇರುತ್ತೆ. ಹಾಂ. ಸೊ ಈಗ ಇಲ್ಲಿ ಅಂತ ಹೇಳಿದ್ರೆ ಚಾಕ್ಲೇಟ್ ಹೋಳಿಗೆ ಬೇರೆ ಬಂದಿದೆ, ಹಾಂ. ಅದಲ್ಲದೆ ಬೇರೆ ಬೇರೆ ಫ್ರೂಟ್ಸ್ಗಳ ಎಸೆನ್ಸ್ ಹಾಕೊಂಡು ಅದರ ತರ ಒಂದು ಹೋಳಿಗೆಗಳು ಬಂದಿದೆ. ತುಂಬ ಹೋಳಿಗೆ. ಇದು ಒಂದು ಹಿಂದಿನಿಂದಲೂ ಬಂದಂತ ಒಂದು ಕಾಯಿ ಹೋಳಿಗೆ, ಶೇಂಗಾ ಬೀಜದ ಹೋಳಿಗೆ, ಹಾಂ. ಇನ್ನು ಬೇರೆ ಯಾವ್ದೆಲ್ಲ ಹೋಳಿಗೆ ಮಾಡ್ತಾರೆ? ಅದು ಮತ್ತೆ ರವೆದು ಹೋಳಿಗೆ ಅಂತೇಳಿ ಮಾಡ್ತಾರೆ ಓಕೆ. ನಮ್ಮ ಕಡೆಗೆ. ಇದು ಉಪ್ಪಿಟ್ಟೆಲ್ಲ ಮಾಡ್ತಾರಲ್ಲ, ಓಕೆ. ಸಜ್ಜಿಗೆ ಅಂತ ಹೇಳಿ. ಸಜ್ಜಿಗೆಯಲ್ಲಿ ಓಕೆ. ಹಾಂ, ಆ ರವೆಯಿಂದ ಹೋಳಿಗೆ ಮಾಡ್ತಾರೆ. ಓ, ವೆರಿ ನೈಸ್. ಅದು ಸಹ ಚೆನ್ನಾಗಾಗತ್ತೆ. ಹ್ಮ್ ಹ್ಮ್. ಓ, ಈ ತರ ಸಣ್ಣ ಸಣ್ಣ ರೀತಿಯಲ್ಲಿ ತಟ್ಕೊಳ್ಳೋದಾ? ತಕ್ಕೊಂಡು ಉರುಳಿ ಮಾಡಿಟ್ಕೊಂಡು ಹಾಂ. ಲಟ್ಸು. ಓಕೆ. ಈ ತರ ರೆಡಿ ಮಾಡ್ಕೊಂಡಿಟ್ಟು ಮತ್ತೆ ಲಟ್ಟಿಸ್ಕೊಳ್ಳೋಣ. ಹಾಂ, ಬೇಗ ಆಗ್ತದಲ್ಲ. ಓಕೆ ಓಕೆ. ಸೊ ಇನ್ನು ಲಟ್ಟಿಸ್ಕೊಳ್ಳೋದಾ? ಲಟ್ಟಿಸ್ತೇನೆ. ಹಾಂ. ಓಕೆ. ಸೊ ಸಲೀಸಾಗಿ ಬರುತ್ತೆ ಮಾತ್ರ. ನಾನು ಯೋಚಿಸಿದೆ ಇದು ಒಳಗಡೆ ಫಿಲ್ಲಿಂಗ್ ಮಾಡಿರೋದು ಹೊರಗಡೆ ಬರ್ಬೋದಾ ಏನಂತ ಹೇಳಿ. ಇಲ್ಲ, ಬರುತ್ತೆ. ಓಕೆ.
ಸೊ ಎಣ್ಣೆನೂ ಸ್ವಲ್ಪ ಹಾಕಿ. ಸ್ವಲ್ಪ ಹಾಕಬೇಕು. ಮಗುಚಿ ಹಾಕ್ಲಿ. ಹಾಂ, ನಾನು ತೆಗಿಲ್ಲ, ಇಲ್ಲಿ ಬಿಡಿ, ನಾನು ತೆಗಿ. ಇದಕ್ಕೆ ತುಪ್ಪ ಏನಾದರೂ ಹಾಕ್ಲಿಕ್ಕಿದೆಯಾ? ತುಪ್ಪ ಮೇಲೆ ಹಾಕೊಂಡು ತಿಂದರೆ ಆಮೇಲೆ ಹಾಕ್ಕೊಳ್ಬೋದು. ಓಕೆ. ತೆಗಿಬಹುದಾ? ಹಾಂ ತೆಗಿ. ಇಷ್ಟು ಬೇಗ ಆಗುತ್ತೆ? ಹಾಂ ಬೇಗ ಆಗುತ್ತೆ. ಓಕೆ. ಆಯ್ತು ಇದು. ಆಯ್ತಾ ಇದು? ಸೂಪರ್ ಫಾಸ್ಟ್ ಆಗುತ್ತೆ ಮಾತ್ರ. ಹೋಳಿಗೆ ಅಂತ ಹೇಳಿದ್ರೆ ತುಂಬಾ ಕೆಲಸ ಅಂತ ಹೇಳ್ತಾರೆ, ಬಟ್ ಎಲ್ಲ ಫಾಸ್ಟ್ ಇದು ಆಯ್ತು. ಆದರೆ ಬೇಗ ಆಗುತ್ತೆ ಇದು. ಓಕೆ. ಇಲ್ಲಿ ಹಾಕಿ ಸರ್ವ್ ಮಾಡೋಲ್ಲ. ಓಕೆ, ಡನ್. ಶೇಂಗಾ ಬೀಜದ ಹೋಳಿಗೆ ರೆಡಿ. ಶೇಂಗಾ ಬೀಜದ ಹೋಳಿಗೆ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ವಾವ್, ವೆರಿ ನೈಸ್. ವೀಕ್ಷಕರೇ, ಹೋಳಿಗೆಯಲ್ಲಿ ವಿಧ ವಿಧವಾದಂತಹ ಹೋಳಿಗೆ ಇದೆ ಆ್ಯಂಡ್ ಎಲ್ರಿಗೂ ಹೋಳಿಗೆ ಅಂತ ಇಷ್ಟ, ಯಾರಿಗೂ ಹೋಳಿಗೆ ಇಷ್ಟ ಇಲ್ಲ ಅಂತ ಇಲ್ಲ. ಸೊ ಇದು ಫಾಸ್ಟ್ ಆಗುತ್ತೆ ಆ್ಯಂಡ್ ಸ್ಪೆಷಲ್ ಆದಂತಹ ಟೇಸ್ಟ್ ಕೊಡುತ್ತೆ. ಯಾಕಂತ ಹೇಳಿದರೆ ಶೇಂಗಾ ಬೀಜದ ಹೋಳಿಗೆ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡೆ. ಶೇಂಗಾ ಹೋಳಿಗೆ ತಯಾರಿಸುವ ವಿಧಾನ: ಮೊದಲು ಶೇಂಗಾ ಬೀಜವನ್ನು ಹುರಿದು ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಗೋಧಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಿ ಚಿಟಿಕೆ ಉಪ್ಪು ನೀರನ್ನು ಸೇರಿಸಿ ನಾದಿಕೊಳ್ಳಿ. ನಂತರ ಶೇಂಗಾ ಪುಡಿಗೆ ಬೆಲ್ಲ ಸೇರಿಸಿ ಕಲಸಿ ಏಲಕ್ಕಿ ಹಾಗೂ ಲವಂಗ ಪುಡಿ ಹಾಲನ್ನು ಚಿಮುಕಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಅಂಟನ್ನು ತಟ್ಟಿ ಮಧ್ಯದಲ್ಲಿ ಹೂರಣ ತುಂಬಿ ಲಟಿಸಿ ಕಾದ ತವಾದ ಮೇಲೆ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಶೇಂಗಾ ಹೋಳಿಗೆ ರೆಡಿ. ವೀಕ್ಷಕರೇ, ಶೇಂಗಾ ಬೀಜದ ಹೋಳಿಗೆ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಉಪ್ಪಿಟ್ಟು ರೆಡಿ ಆಗಲಿಕ್ಕಿದೆ. ಅದು ಕೂಡ ಸೌತೆಕಾಯಿ ಬೀಜವನ್ನು ಉಪಯೋಗಿಸಿ ಮಾಡುವಂತಹ ಒಂದು ಉಪ್ಪಿಟ್ಟು. ಸೊ ಯಾವ ರೀತಿ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. 40 ವರ್ಷಗಳಿಂದ ಎಲ್ಲರೂ ಉಪಯೋಗಿಸ್ತಾ ಇರುವಂತಹ ಒನ್ ಆಫ್ ದ ಬೆಸ್ಟ್ ಮಸಾಲಾ ಅಂತ ಹೇಳ್ಬೋದು. ಅದರ ಜೊತೆಗೆ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕ್ಲೀನಿಂಗ್ ಆಗಿರ್ಬೋದು, ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿಡಬೇಕಾದ್ರೆ ಸೊ ಕ್ಲೀನಿಂಗ್ಗೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಆ್ಯಂಡ್ ಕಾಮತ್ ಟೀ. ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಸೊ ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ಸೌತೆಕಾಯಿ ಯಾವುದು ಉಪ್ಪಿಟ್ಟು ಏನಂತ ಹೇಳಿದ್ದಾರೆ ಅದರ ಬೀಜದಿಂದ. ಬಟ್ ಯಾವ ರೀತಿ ಇದು ಏನೆಲ್ಲ ಬೇಕು ಬನ್ನಿ. ಎಸ್, ಓಕೆ ಮೇಡಮ್. ಸೊ ನಾನು ಕೂಡ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೇನೆ. ಯಾವುದ್ರಲ್ಲಿ ಉಪ್ಪಿಟ್ಟು ಮಾಡ್ತಾ ಇರೋದು ಈಗ ನೀವು? ಇದು ಸೌತೆ ಬೀಜ ಅಂತೇಳಿ, ಹಾಂ, ಇದು ನಮ್ಮೂರ ಕಡೆಗೆ ಗೋಧಿ ಎಲ್ಲ ನೀರಿಗೆ ಹಾಕಿ ಅದು ಒಣಗಿಸಿ ಅದು ಮಿಲ್ಲಿಗೆ ತಗೊಂಡೋಗಿ ಹುಡಿ ಮಾಡಿಸಿ ಒಪ್ಪ. ಹಾ, ಗೋಧಿ ಫಸ್ಟ್ ಏನ್ ಮಾಡೋದು? ನೀರಿಗೆ ಹಾಕೋದು. ಹಾ. ನೀರಿಗೆ ಹಾಕಿ ನೀರಿಂದ ತೆಗೆದು ಓಕೆ, ಒಣಗಿಸೋದು ಬಿಸಿಲಿಗೆಲ್ಲ ಒಣಗಿಸಿ ಅದು ಇದು ಮಿಲ್ಲಿಗೆ ತಗೊಂಡೋಗಿ ಪೌಡರ್ ಮಾಡೋದು. ಓಕೆ, ಪೌಡರ್ ಆದ್ಮೇಲೆ ತಂದು ಚಪಾತಿ ಹಿಟ್ಟಿನಾಗೆ ಕಲಿಸ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಓಕೆ, ಕಲಿಸಿ ಇದು ಬೇಸಿಗೆ ದಿನದಲ್ಲಿ ಜಾಸ್ತಿ ಮಾಡಿ ಇಡುದು, ಬಿಸಿಲು ಜಾಸ್ತಿ ಅಲ್ಲ ಒಣಗ್ಲಿಕ್ಕೆ. ಚಪಾತಿ ಹಿಟ್ಟಿಂದ ಹಾ ಹೇಳಿ ಹೇಳಿ, ತೊಂದರೆ ಇಲ್ಲ. ನಾನೆಲ್ಲ ಕೇಳ್ತಾ ಇದ್ದೇನೆ ನೀವು ಹೇಳ್ತಾ ಇರೋದನ್ನು, ಯಾಕಂತ ಹೇಳಿದ್ರೆ ಇಷ್ಟು ಕೆಲಸ ಇದೆ ಅಂತ. ಮತ್ತೆ ಆಮೇಲೆ
ಅದು ಮಾಡಿ ಬಿಸಿಲಿಗೆ ಒಣಗಿಸಿಡುದು. ಹಾ, ಸೊ ಇದು ಹಾಗಾದ್ರೆ ಸೌತೆಕಾಯಿ ಬೀಜ ಅಲ್ಲ. ಬೀಜ ಅಲ್ಲ, ನಾನ್ ಮತ್ತೆ ಯಾಕೆ ಸೌತೆಕಾಯಿ ಅಂತ ಹೇಳ್ದಪ್ಪ? ಇದು ಇದಕ್ಕೆ ಏನ್ ಹೇಳ್ತೀರಿ ನೀವು? ಸೌತಿ ಬೀಜ. ಸೌತಿ ಬೀಜ. ಓ, ನಾನು ಯೋಚಿಸಿದೆ ಸೌತೆಕಾಯಿಯ ಬೀಜ ಅಂತ ಹೇಳಿ. ನಮ್ಮ ವೀಕ್ಷಕರಿಗೆ ಕೂಡ ಅದೇ ಹೇಳಿದೆ, ಬಟ್ ಇದು ಸೌತಿ ಬೀಜ. ಸೌತಿ ಬೀಜ. ಓ, ಇಷ್ಟೆಲ್ಲ ಕೆಲಸ ಇದೆ. ಗೋಧಿ ಹಿಟ್ಟು ಅದು ಮಿಲ್ಲಿಗೆ ಕೊಂಡೋಗಿ ಒಣಗಿಸಿ ಹಿಟ್ಟು ಮಾಡಿ ತೆಗೆದು ಇದು ಕೈಯಲ್ಲೇ ಮಾಡೋದಾ? ಕೈಯಲ್ಲೇ ಮಾಡೋದು ನಾವು. ಓಕೆ. ಮಾಡಿ ಒಣಗಿಸಿಡುದು. ಇದು 1 ವರ್ಷ ಎಲ್ಲ ಇಟ್ಕೊಂಡ್ ತಿಂದ್ರೆ ಏನೋ ಆಗಲ್ಲ. ಇದು ಇಲ್ಲಿ ನಂಗೆ ಗೊತ್ತಿಲ್ಲ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಸಿಗಲ್ಲ, ಇದು ಊರ್ ಕಡೆಗೆ ಮನೆಯಲ್ಲೇ ಮಾಡೋದು. ಇದು ಮನೆಯಲ್ಲೇ ಮಾಡೋದು. ಇನ್ ಕೇಸ್ ಸೇಲ್ ಆಗೋದಾದ್ರೆ ಇದಕ್ಕೆ ಎಷ್ಟು ರೇಟ್ ಹಾಕ್ತಾರಲ್ಲ ಕೆಜಿಗೆ? ಅದು ಗೊತ್ತಿಲ್ಲ, ಅದು ನಾವು ಮನೆಯಲ್ಲಿ ಮಾಡ್ತೇವಲ್ಲ, ಮಾಡಿಡೋದು ಅಷ್ಟೇ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ತುಂಬಾ ಕಾಸ್ಟ್ಲಿ ಇರ್ಬೋದೇನೋ ಇಷ್ಟು ಎಲ್ಲ ಕೆಲಸ ಇರುವಾಗ. ಕಾಸ್ಟ್ಲಿ ಇದೆ. ಊರ್ ಕಡೆಯಲ್ಲೆಲ್ಲ ಸಿಗತ್ತೆ ಸ್ಟೋರ್ ಅಲ್ಲಿ. ಆದ್ರೆ ನಾವು ಅದಕ್ಕೆ ಸೊ ಇದು ತಿನ್ಬೇಕಾದ್ರೆ ಈಗ ನಾವು ಆ ಕಡೆನೇ ಬರ್ಬೇಕಾಗುತ್ತಾ? ಆ ಕಡೆನೇ ಇಲ್ಲಿ ಮಾಡ್ಕೊಡ್ತೇನೆ. ಓಕೆ, ಎಸ್, ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟ್ ಮಾಡೋದು? ಒಂದು ಪ್ಯಾನ್ ಕೊಡಿ. ಓಕೆ, ಗ್ಯಾಸ್ ಹಚ್ಚಿದಲ್ಲ? ಹಚ್ಚಿ. ಸ್ವಲ್ಪ ಹುರಿಬೇಕಿದು. ಓಕೆ, ಎಣ್ಣೆ ಎಲ್ಲ ಏನು ಬೇಡವಾ? ಎಣ್ಣೆ ಎಲ್ಲ ಬೇಡ, ಹಾಗೆ ಹುರಿಬೇಕು. ಸೊ ಇದು ಕೂಡ ಕಂಪ್ಲೀಟ್ ರೋಸ್ಟ್ ಆಗ್ಬೇಕಾ? ಆಯ್ತು, ಸ್ವಲ್ಪ ಆದ್ರೆ ಸಾಕು. ಸೊ ನನ್ಗೆ ಎಷ್ಟು ಕನ್ಫ್ಯೂಷನ್ ಆಯ್ತು ಅಂತ ಹೇಳಿದ್ರೆ, ನಾನು ಹುಡುಕುದು ಸೌತೆಕಾಯಿ ಬೀಜ ಯಾವ್ದಪ್ಪ, ಈ ಬೀಜದಲ್ಲಿ ಯಾವ ರೀತಿ ಉಪ್ಪಿಟ್ಟು. ಸೊ ಇದು ಸೌತಿ ಬೀಜ ಅಂತ ಹೇಳಿದ್ರು. ಇದು ಗೋಧಿಯ ಕಂಟೆಂಟ್ ಇದು. ಓಕೆ. ಸೊ ಆಕ್ಚುಲಿ ಗೋಧಿ ನೊಚ್ಚು ಬರುತ್ತೆ ಅಥವಾ ಕಡಿ ತರ ಅದು ಬರುತ್ತೆ. ಸೊ ಅದರಲ್ಲಿ ಮಾಡ್ಕೊಳ್ಬೋದಲ್ವಾ? ಮಾಡ್ಬೋದು, ಆದ್ರೆ ಇದು ಒಂದೇನೋ ಮಾಡ್ತಾರೆ ನಮ್ ಕಡೆಗೆ, ಟೇಸ್ಟ್ ಆಗತ್ತೆ ಅಂತ ಹೇಳಿ. ಸೊ ನೀವು ಇದು ಟೇಸ್ಟ್ ಇದೆ ಅಂತ ಹೇಳಿದ ಅಷ್ಟೇ. ಅವ್ರ ಅಶ್ಯೂರೆನ್ಸ್ ಕೊಡ್ತಾ ಇರೋದು ಟೇಸ್ಟ್ ಇದೆ ಅಂತ ಹೇಳಿ. ನೋಡುವ ಯಾವ ರೀತಿ ಬರುತ್ತೆ. ಅದು ರವೆದು ಮಾಡಿ ಮಾಡಿ ಬೇಸರ ಆಗ್ತದಲ್ಲ. ಹೌದು, ಬೋರ್ ಅದು ಯಾವಾಗ್ಲೂ ಸಜ್ಜಿಗೆ. ಅದಕ್ಕೆ ಮಕ್ಕಳಿಗೆ ಇದೊಂದು ಬೇರೆ ಶಾಲೆಯಿಂದ ಬಂದಾಗೆಲ್ಲ ಇದು ಮಾಡಿಕೊಟ್ರೆ, ಮಳೆ ಎಲ್ಲ ಇರ್ತದಲ್ಲ, ಏನೋ ಖುಷಿ ಆಗ್ತದಂತೆ ಬೇರೆ ಬೇರೆ ಮಾಡೋದು. ಬಟ್ ಇದು ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಇದೆ ಅಲ್ವಾ? ಇದನ್ನ ರೆಡಿ ಮಾಡ್ಕೊಂಡು ಇಟ್ರೆ ಮತ್ತೆ ತೊಂದ್ರೆ ಇಲ್ಲ. ಈಗ ಇದು ಮಾಡ್ಕೊಂಡ ನಂತರ ಇದನ್ನ ಎಷ್ಟು ಸಮಯ ಇಟ್ಕೊಳ್ಬಹುದು ಈ ಸೌತಿ ಬೀಜವನ್ನು ಮಾಡಿ? ಇದು ಉಪ್ಪಿಟ್ಟು ಮಾಡಿ ಅಲ್ಲ, ಇದನ್ನು ಖಾಲಿ ಇದು 1 ವರ್ಷ ಇಟ್ಕೋಬಹುದು, 2 ವರ್ಷ ಇಟ್ಕೋಬಹುದು. ಓ, ಎಷ್ಟು ಸಮಯದಲ್ಲಿ ಇಟ್ಕೊಳ್ಬಹುದು? ಒಣಗಿಸಿಡ್ಬೇಕು ಬಿಸಿಲಿದ್ದಾಗ. 1-2 ತಿಂಗಳು 3 ತಿಂಗಳಿಗೆಲ್ಲ ಒಣಗಿಸಿಟ್ರೆ ಅದು ಏನು ಹುಳ ಎಲ್ಲ ಆಗಲ್ಲ. ಓಕೆ. ಮತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಆಗುತ್ತೆ ಇದು? ಅಂದ್ರೆ ಗೋಧಿ ಹಿಟ್ಟು ಎಷ್ಟರಲ್ಲಿ ಎಷ್ಟು ಅಂತ ಬರುತ್ತೆ ಇದು? ಇದು 1/4 kg ಹಿಟ್ಟಿಗೆ 1/4 kgನೇ ಆಗುತ್ತೆ ಇದು. ಓಕೆ. ಮೈಟ್ ಬಿ ಇಟ್ ಈಸ್ ಅ ವೆರಿ ನ್ಯೂ ಇಂಗ್ರೀಡಿಯಂಟ್. ಯಾರಿಗೂ ಅಷ್ಟು ಪರಿಚಯ ಇರ್ಲಿಕ್ಕಿಲ್ಲ. ಇಲ್ಲ, ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇದು. ಇದು ಸಾಕಾ? ನೆಕ್ಸ್ಟ್ ಇದು ತೆಗಿದಾ? ಪ್ಲೇಟಿಗೆ ಹಾಕುದಾ? ಪ್ಲೇಟಿಗೆ ಹಾಕಿ. ಓಕೆ. ನೆಕ್ಸ್ಟ್ ಎಣ್ಣೆ ಹಾಕಿ. ಎಣ್ಣೆ ಹಾಕುದಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಹಾಕಿ. ಓಕೆ. ಉದ್ದಿನ ಬೇಳೆ ಹಾಕ್ತೇನೆ. ಉದ್ದಿನ ಬೇಳೆ. ಸಾಸಿವೆ. ಓಕೆ. ಜೀರಿಗೆ. ಕರಿಬೇವು ಹಾಕ್ತೇನೆ. ಇದೆಲ್ಲ ಯೂಶುವಲಿ ನಾವು ಉಪ್ಪಿಟ್ಟು ಮಾಡುವಾಗ ಹಾಕುವಂಥದ್ದು. ಓಕೆ. ಮೆಣಸಿನಕಾಯಿ. ಈರುಳ್ಳಿ ಎಲ್ಲ ಸ್ವಲ್ಪನೇ ಹಾಕೋದು? ಸ್ವಲ್ಪ. ಓಕೆ. ಓಕೆ. ಟೊಮ್ಯಾಟೊ. ಉಪ್ಪು. ನೀರು ಕೊಡಿ. ಹಾಕ್ಲಿಯಾ? ಹಾಕಿ. ಇದು ಕುದ್ಮೇಲೆ ಅದನ್ನ ಹಾಕುದಾ? ಸೊ ಯೂಶುವಲಿ ರವಾ ಬೇಗನೆ ಬೆಂದ್ಕೊಳ್ಳುತ್ತೆ, ಇದು ಹೇಗೆ? ಇದು ಸ್ವಲ್ಪ ಲೇಟ್ ಆಗುತ್ತೆ. ಬೇಯುವಾಗ ಲೇಟ್ ಆಗುತ್ತೆ ಸ್ವಲ್ಪ. ಓಕೆ. ಸೊ ಇದು ನೀರು ಹಾಗಾದ್ರೆ ಕುದಿ ಬಂದ ನಂತರನೇ ಹಾಕುದಾ? ಕುದಿ ಬಂದ ನಂತರ. ಓಕೆ. ಸೊ
ಸ್ವಲ್ಪ ಕುದಿತಾ ಇದೆ, ಹಾಕ್ತೇನೆ. ಸೊ ಕುದಿ ಬಂತಲ್ವಾ? ಕುದಿ ಬಂತು. ಹಾಕುದಾ? ಹಾಕ್ತೇನೆ. ಸೊ ನಾರ್ಮಲ್ ರವೆಗಿಂತ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕು. ಟೈಮ್ ಬೇಕಾಗುತ್ತೆ. ಓಕೆ, ಸ್ವಲ್ಪ ಮುಚ್ಚಿ ಬೇಗ. ಸೊ ಹಾಗಾದ್ರೆ ಯೂಶುವಲಿ ರವೆ ಆದ್ರೆ ಫಾಸ್ಟ್ ಆಗುತ್ತೆ, ಬಿಸಿ ನೀರು ಇದ್ದ ತಕ್ಷಣ ಬ್ಲೆಂಡ್ ಆಗಿದಾಗುತ್ತೆ. ಇದು ಮಾತ್ರ ಟೈಮ್ ಬೇಕಾಗುತ್ತಲ್ಲ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಇದು ಕೂಡ ಬ್ರೇಕ್ಫಾಸ್ಟಿಗೆಲ್ಲ ಹೇಳಿದಾಗೆ ಸಂಜೆ ಬೆಳಿಗ್ಗೆಗೆಲ್ಲ ನೀಟ್ ಆಗುತ್ತೆ ಅಲ್ವಾ? ಸೂಪರ್. ಈಗ ಬೆಂದಿದ್ಯಾ ನೋಡುವಣ? ನೋಡ್ಬೇಕು ಬೆಂದಿದೆಯೇನು. ಆಗಿದೆ. ಸೊ ನೋಡ್ಲಿಕ್ಕೆ ಅಂತ ಹೀಗೆ ವೈಟ್ ರೈಸ್ ಇದೆ ಏನೋ ಒಂದು ಮಾಡ್ದಾಗ ಕಾಣುತ್ತೆ ಅಲ್ವಾ? ಹೀಗೆ ತುಪ್ಪ ಹಾಕ್ಲಿಕ್ಕಿದೆಯಾ? ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪದ ರುಚಿ ಬಿದ್ದಾಗ ಇನ್ನೂ ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತೆ. ಓಕೆ, ಎಸ್, ಸರ್ವ್ ಮಾಡ್ಕೊಳ್ಳೋಣಲ್ಲ? ಹಾಕಿ. ಸೊ ಇದು ಉಪ್ಪಿಟ್ಟು ಥರ ತುಂಬ ಸ್ಟಿಕ್ಕಿ ಆಗಿ ಬರೋದಿಲ್ಲ ಅಲ್ಲ, ಸ್ವಲ್ಪ ತರಿ ತರಿ ಆಗಿರುತ್ತೆ. ಇದಾಗ್ತದೆ, ಇದು ದಪ್ಪ ಆಗ್ತದಲ್ಲ. ಬಟ್ ನೋಡ್ಲಿಕ್ಕೆ ಅನ್ನದ ಥರನೇ ಇದೆ. ಅನ್ನದ ಥರ ಕಾಣ್ತದೆ, ಟೇಸ್ಟ್ ಮಾತ್ರ ಬೇರೆ. ಬಿಸಿ ಬಿಸಿಯಾದ ಸೌತಿ ಬೀಜದ ಉಪ್ಪಿಟ್ಟು ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ವಾವ್ ವೀಕ್ಷಕರೇ, ಸೌತಿ ಬೀಜ. ಸೊ ಕರೆಕ್ಷನ್ ಮಾಡಿಕೊಂಡೆ, ಯಾಕಂತ ಹೇಳಿದ್ರೆ ಸೌತೆಕಾಯಿ ಬೀಜ ಅಲ್ಲ, ನಾನು ಹಾಗಂತ ತಿಳ್ಕೊಂಡೆ, ಸೌತಿ ಬೀಜ. ಬಟ್ ಇದು ಗೋಧಿಯಿಂದ ಆದಂತಹ ಒಂದು ಉಪ್ಪಿಟ್ಟು. ಸೊ ಇದು ಉಪ್ಪಿಟ್ಟು ನೋಡ್ಲಿಕ್ಕೆ ಹೀಗೆ ಕಾಣುತ್ತೆ, ಬಟ್ ಆ ಸೌತಿ ಬೀಜ ಪ್ರಿಪೇರ್ ಮಾಡಬೇಕಾದ್ರೆ ತುಂಬ ಕೆಲಸ ಇದೆ. ಸೊ ಅದು ಪ್ರಿಪೇರ್ಡ್ ಆದ ನಂತರ ಅದರಿಂದ ಮಾಡಿದಂಥ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು. ಸೌತಿ ಬೀಜದ ಉಪ್ಪಿಟ್ಟು ತಯಾರಿಸುವ ವಿಧಾನ. ಗೋಧಿ ಹಿಟ್ಟಿನ ಸೌತಿ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಹುರಿದಿಟ್ಟ ಸೌತಿ ಬೀಜವನ್ನು ಹಾಕಿ ಬೇಯಿಸಿ. ಈ ಉಪ್ಪಿಟ್ಟಿಗೆ ನೀರು ಸ್ವಲ್ಪ ಹೆಚ್ಚು. ಕೊನೆಯಲ್ಲಿ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡಿ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಸೌತಿ ಬೀಜದ ಉಪ್ಪಿಟ್ಟು ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಡಮ್, ಸೊ ಉತ್ತರ ಕರ್ನಾಟಕದ 2 ರೆಸಿಪೀಸ್ಗಳು ಮಾಡಿಕೊಟ್ಟಿದ್ದೀರಾ. ಸೊ 2 ಕೂಡ ಹೊಸತಾಗಿದೆ. ಹೋಳಿಗೆ, ಬಟ್ ನೆಲಗಡಲೆ ಹೋಳಿಗೆ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡ್ತಾ ಇರೋದು. ಸೊ ಅದೇ ಟೇಸ್ಟ್ ನೋಡೋ ತಗೊಳ್ಳಿ ಮೇಡಮ್ ನೀವು ಕೂಡ. ಎಸ್, ಸೊ ಯೂಶ್ವಲಿ ಹೋಳಿಗೆ ಥರಾನೇ ಬಂದಿದೆ. ತಗೊಳ್ಳಿ. ಚೆನ್ನಾಗಿದೆಯಾ? ಸೂಪರ್, ಆಸಮ್ ಆದಂತಹ ಟೇಸ್ಟ್. ವಾವ್. ಆ ಸಿಹಿ ಜೊತೆಗೆ ಈ ಶೇಂಗಾ ಬೀಜದ ಒಂದು ತರಿತರಿಯಾಗಿ ಸಿಗುತ್ತಲ್ವ ಬಾಯಿಗೆ, ಸಖತ್ತಾದಂಥ ಟೇಸ್ಟ್. ವೆರಿ ನೈಸ್ ಇದೆ. ಆ್ಯಂಡ್ ಏನಂತ ಹೇಳಿದರೆ, ಒಂದು ವೇಳೆ ಆ ಶೇಂಗಾ ಬೀಜ ಕಂಪ್ಲೀಟ್ ಹುಡಿ ಹುಡಿ ಆಗಿದ್ರೆ ಈ ಥರ ಟೇಸ್ಟ್ ಬರಲ್ಲ. ಅದು ಈ ಥರ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಆ ನೆಲಗಡಲೆ ಸಿಕ್ಕಿದಾಗ, ಅದು ಕೂಡ ರೋಸ್ಟೆಡ್ ನೆಲಗಡಲೆ, ಸೂಪರ್ ಟೇಸ್ಟ್, ತುಂಬ ಚೆನ್ನಾಗಿದೆ. ಸೊ ಇದು ಟೇಸ್ಟ್ ನೋಡುವಲ್ವಾ? ಸೊ ಸೌತಿ ಬೀಜ, ಸೊ ಗೋಧಿ ನೋಡ್ಲಿಕ್ಕೆ ಅನ್ನದ ಥರ ಇದೆ. ಸೊ ಪಲಾವ್ ಥರನೂ ಆಗುತ್ತೆ ಹಾಗಾದ್ರೆ ಇದು? ಪಲಾವ್ ಥರ ಆಗುತ್ತೆ. ವಾವ್, ಸೀರಿಯಸ್ಲಿ ಈ ಥರ ಟೇಸ್ಟ್ ಕೊಡೋದಾದರೆ ಬೆಳಿಗ್ಗೆದ್ದು ಒಂದು 2-3 ಸಲ ಬ್ರೇಕ್ಫಾಸ್ಟ್ ಮಾಡಿ ಹೋಗುವ ಅಂತ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಯಾಕಂತ ಹೇಳಿದರೆ ಅನ್ನ ಅಲ್ಲ, ರವೆ ಅಲ್ಲ, ಬಟ್ ನೋಡಲಿಕ್ಕೆ ಅದೇ ಥರ ಕಾಣುತ್ತೆ. ಬಟ್ ಗೋಧಿಯ ಟೇಸ್ಟ್, ಅದರ ಜೊತೆಗೆ ನೀವು ಕೊಟ್ಟಂತಹ ಒಗ್ಗರಣೆ ಮತ್ತು ಮಸಾಲ ಸೂಪರ್ ಇದೆ. ನೋಡಲಿಕ್ಕೆ 2 ಕೂಡ ಸಿಂಪಲ್, ಬಟ್ ಟೇಸ್ಟಲ್ಲೂ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ನಿಮಗೆ ಅಡುಗೆ ಮನೆಯಲ್ಲಿ? ನಮಗೂ ಖುಷಿ ಆಯಿತು, ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಬಟ್ ನಮ್ಗೆ ಖುಷಿ ಆಯ್ತು ಏನು ಗೊತ್ತಾ, ತುಂಬ ಸಿಂಪಲಲ್ಲಿ ಹೇಳ್ಕೊಡ್ತಾ ಇದ್ರಿ. ಬಟ್ ಟ್ರಸ್ಟ್ ಮೀ, ರಿಯಲಿ 2 ರೆಸಿಪೀಸ್ಗಳು ಸೂಪರ್ ಇದೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಸೊ ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೋಸ್ಕರ ನಮ್ಮ ಅಡುಗೆ ಮನೆಯ ಮಿತ್ರ ಅಂತ ನಾನು ಯಾವಾಗಲೂ ಹೇಳೋದು, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು.
ಹಾಗೆಯೇ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಈ ಗೋಧಿ ಹಿಟ್ಟಲ್ಲಿ ಆ ಸೌತಿ ಬೀಜ ಮಾಡ್ಬೋದಾ? ಮಾಡ್ಬೋದು. ಬಟ್ ಇಡೀ ದಿವಸ ಕುತ್ಕೊಳ್ಬೇಕು ನಾವು, ಕುತ್ಕೋಬೇಕು. ದೊಡ್ಡ ಕೆಲಸ ಅದು. ಬಟ್ ಎನಿ ಹೌ ಇದರಲ್ಲೂ ಚೆನ್ನಾಗುತ್ತೆ. ಈ ಗೋಧಿ ಹಿಟ್ಟಲ್ಲೂ ಟ್ರೈ ಮಾಡಿ. ಅಂಡ್ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ. ಅಂಡ್ ಇದು ಉತ್ತರ ಕರ್ನಾಟಕದವರು ಸ್ಟ್ರಾಂಗ್, ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೇನೆ ಬರ್ತಾ ಇರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಿದಾಗೆ ನೋಡಲಿಕ್ಕೆ ಕಣ್ಣಿಗೆ ಬಹಳ ಒಂದು ತೀರಾ ಸಿಂಪಲ್ ಥರ ಕಾಣುತ್ತೆ, ಬಟ್ 2 ಟೇಸ್ಟ್ಗಳು ವಿಭಿನ್ನವಾಗಿ ತುಂಬ ಚೆನ್ನಾಗಿದೆ. ಸೊ ಅದೇ ಹೇಳ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಲ್ಲಿರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಮಾಡಿದಾಗ ಹೊಸ ಒಂದು ರುಚಿಗೆ ಹೊಸತಾದಂತಹ ಒಂದು ಖುಷಿ ಕೊಡುತ್ತೆ. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಹೊಸತಾದಂತಹ ಗೆಸ್ಟ್ ಇರ್ತಾರೆ, ಹೊಸತಾದಂತಹ ರೆಸಿಪಿಗಳ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.